ಭಾರತಕ್ಕೆ ಆತ್ಮ ಇದೆ, ಅದು ಜಾಗೃತವಾಗಿದೆ. ಹಾಗಾಗಿ ಭಾರತವನ್ನ ನಾಶ ಮಾಡಬೇಕು ಎಂದು ಕನಸು ಕಾಣುವವರಿಗೆ ಅದು ಸಾಧ್ಯವಿಲ್ಲ. ಭಾರತ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇದ್ದು ಸದ್ಯದ ಪರಿಸ್ಥಿತಿಯಲ್ಲಿ ವೇಗವನ್ನ ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಭಾರತದ ಒಳಗಿನ ನಮ್ಮೊಳಗಿನ ಗಲಾಟೆ ಮತ್ತು ಅಮಾನವೀಯ ಆಸೆಗಳು ಭಾರತದ ಪರಮ ವೈಭವವನ್ನ ಹಾಳು ಮಾಡಬಹುದೇ ಹೊರತು ಇತರರಿಗೆ ಸಾಧ್ಯವಿಲ್ಲ ಎಂದು ಸುವರ್ಣ ಚಾನೆಲ್ನ ಸುದ್ದಿ ವಿಭಾಗದ ಮುಖ್ಯಸ್ಥ ಅಜಿತ್ ಹನುಮಕ್ಕನವರ್ ಹೇಳಿದ್ದಾರೆ. ಅವರು ಜೂನ್ 20ರಂದು ಕಲ್ಲಡ್ಕ ಶ್ರೀರಾಮ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಆಜಾದ್ ಭವನದಲ್ಲಿ ನಡೆದಂತಹ ಸತ್ವದ ಆಧಾರದ ಮೇಲೆ ಭಾರತದ ಪುನರುತ್ಥಾನ ಎಂಬ ವಿಷಯದಲ್ಲಿ ಒಂದು ದಿನದ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದ್ರು. ಭಾರತ ಇಟ್ಟಿರುವ ಹೆಜ್ಜೆಗಳು ಸಣ್ಣದಲ್ಲದ ಸಡಿಲವಾದುದಲ್ಲದ ಎಂದರು. ಜಗತ್ತಿನಲ್ಲಿ ರಕ್ಷಣಾ ಸಾಮಗ್ರಿಗಳನ್ನು ಆಮದು ಮಾಡುವ ಪಟ್ಟಿಯಲ್ಲಿ ಎತ್ತರದ ಸ್ಥಾನದಲ್ಲಿದೆ. ಭಾರತ ಪ್ರಸ್ತುತ ಉತ್ಪಾದಕ ದೇಶವಾಗಿ ಜಗತ್ತಿನಲ್ಲಿ ಗುರುತಿಸಲ್ಪಟ್ಟಿದೆ ಎಂದು ತಿಳಿಸಿದರು. ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ಸಮಾಜದ ವ್ಯವಸ್ಥೆಯನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಮತ್ತು ಧರ್ಮ ಸಂಸ್ಕೃತಿಯನ್ನು ಉಳಿಸುವ ಸಲುವಾಗಿ ಮಾಡಿದ ಸಮಾಜಮುಖಿ ಹೋರಾಟಗಳು ಆದರ್ಶವಾದರೆ ಶಿಕ್ಷಣ ಸಂಸ್ಥೆಯ ಮೂಲಕ ಸಮಾಜದ ಪರಿವರ್ತನೆಗೆ ನೀಡಿದ ಕೊಡುಗೆ ಅತ್ಯಂತ ದೊಡ್ಡದಾಗಿದೆ ಎಂದು ಹೊಗಳಿದರು. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಇವರು ವಿಚಾರ ಸಂಕಿರಣದ ಅಗತ್ಯತೆ ಅನಿವಾರ್ಯತೆ ಬಗ್ಗೆ ಪ್ರಸ್ತಾವನೆಗೈದರು. ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷ ನಾರಾಯಣ ಸೋಮಯಾಜಿ ಅಧ್ಯಕ್ಷತೆ ವಹಿಸಿದ್ರು. ಶಿವಮೊಗ್ಗದ ವಿಶ್ರಾಂತ ಪ್ರಾಚಾರ್ಯರ ಪ್ರೊಫೆಸರ್ BM ಕುಮಾರಸ್ವಾಮಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸ್ವಲ್ಪ ಯೋಚನೆ ಮಾಡಿದರೆ ಸತ್ವ ಅಂತ ಹೇಳುವಂಥ ಶಬ್ದ ಹಿಂದೆ ಇತ್ತು. ಒಂದು ಸ್ವಾಭಿಮಾನ ಅಂತ ಒಂದು ಶಬ್ದ ಇತ್ತು, ಒಂದು ಸ್ವಾತಂತ್ರ್ಯ ಅಂತ ಒಂದು ಶಬ್ದ ಇತ್ತು, ಒಂದು ಸ್ವತಂತ್ರ ಅಂತ ಒಂದು ಶಬ್ದ ಇತ್ತು, ಒಂದು ಸ್ವರಾಜ್ಯ ಅಂತ ಒಂದು ಶಬ್ದ ಇತ್ತು. ಬಾಲಗಂಗಾಧರ ತಿಲಕರು ಅವ್ರು ಹೇಳಿದ್ದು ನೀವೆಲ್ಲ ಕೇಳಿದ್ದೀರ. ಸ್ವರಾಜ್ಯವನ್ನು ಜನ್ಮಿಸಿದ್ದ ಹಕ್ಕು. ಪ್ರಭಾಕರ್ ಅವರು ಹೇಳಿದ್ರನ್ನ ಪ್ರಿಂಟಿಂಗ್ ಮಿಸ್ಟೇಕ್ ಅಂತ ನಂಬಿಟ್ಟಿದ್ರು. ಸ್ವತ್ವ ಅನ್ನುವ ಶಬ್ದನೇ ಮರ್ತೋಗಿರುವಾಗ, ಸ್ವಂತಿಕೆ ಅನ್ನೋ ಶಬ್ದ ಮರ್ತೋಗಿರುವಾಗ ನೋಡಿದ ಶಬ್ದ ಪ್ರಿಂಟಿಂಗ್ ಮಿಸ್ಟೇಕ್ ಅನ್ಸುತ್ತೆ, ಸಹಜ. ಸ್ವತ್ವಕ್ಕೆ ಉದಾಹರಣೆ ಎಷ್ಟೋ ತನಕ ನೋಡಬೇಕು. ಒಂದು ವಿದ್ಯಾಸಂಸ್ಥೆಯ ಆರಂಭವನ್ನು ಗಾಯತ್ರಿ ಮಂತ್ರದ ಮೂಲಕ, ವಿದ್ಯಾಸಂಸ್ಥೆಯ ಕಾರ್ಯಕ್ರಮದ ಆರಂಭ ಆಗುವುದು ಗಾಯತ್ರಿ ಮಂತ್ರದ ಮೂಲಕ. ಬಾಲಕಿಯರಿಬ್ಬರು ಅಗ್ನಿಹೋತ್ರ ಮಾಡ್ತಾರೆ. ತುಳಸಿಗೆ ಗೌರವ ಸಮರ್ಪಿಸಿ ನೀರು ಹಾಕುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ. ಇದೇ ಸ್ವತ್ವ ಅಂದ್ರೆ, ಸ್ವಂತಿಕೆ ಅಂದ್ರೆ ಇದೆ. ಇದನ್ನ ಕಂಡು ತರುವುದು ಗುಲಾಮಿ. ವ್ಯತ್ಯಾಸ ಮುಖ್ಯ. ನನಗೆ ನಾನು ಇಷ್ಟೊಂದು ಭಟ್ರ ಹತ್ರ ಹೇಳ್ತೀನಿ, 2 ಸಂದರ್ಭಗಳಲ್ಲಿ ಕಾರ್ಯಕ್ರಮಕ್ಕೆ ಒಬ್ಬನೇ ಬರಬಾರ್ದಾಗಿತ್ತು. ಒಂದು ಉಡುಪಿಯಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮವನ್ನು ನೋಡಿ ನನ್ನ ಹೆಂಡತಿ ಮಕ್ಕಳಲ್ಲಿ ಕರ್ಕೊಂಡು ಬರಬೇಕಾಗಿತ್ತು, ಅವರು ಭಾಗವಹಿಸಬೇಕಾಗಿತ್ತು. ಮೊದಲನೇ ಸಲ ಅನಿಸಿತ್ತು. 2ನೇ ಸಲ ಅನಿಸಿದ್ದು ಇವತ್ತು. ಒಂದು ಕಂಪ್ಲೇಂಟ್, ಸಮಾನವಾದ ಕಂಪ್ಲೇಂಟ್ ನಂದು. ನನ್ನ ಹೆಂಡತಿ, ನನ್ನ ಮಕ್ಕಳಿಗೆ 3 ವರ್ಷ ಮುಗಿಸಿ 4ನೇ ವರ್ಷ. ಅವರು ಶಾಲೆ ಕಳಿಸಬಾರ್ದು ಅಂತ ನಾನು ಅನ್ಕೊಂಡಿದ್ದೆ. ಈಗ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಆ ಮನಃ ಪರಿವರ್ತನೆಗೆ ಕಾರಣ ಏನು ಅನ್ನೋದನ್ನ ಕಲ್ಲಡ್ಕ ಪ್ರಭಾಕರ್ ಹೇಳಿದ್ದೀನಿ. ಇಲ್ಲಿ ಹೇಳಿದ ದೊಡ್ಡ ವಿವಾದ.